ರಹಸ್ಯನ ನಾ ಯಾರು ಅಂತ ತಿಳಿಲಿಲ್ವೋ? ಇಲ್ಲ. ನನ್ನನ್ನು ಎಲ್ಲಿಯೂ ನೋಡ್ಲಿಲ್ವಾ? ಊಹು ನಿಮ್ಮ ಮನೆಯಲ್ಲೂ ನೋಡ್ಲಿಲ್ವಾ? ಊಹು. ಈ ಟಿವಿಯಲ್ಲೂ ನೋಡ್ಲಿಲ್ವಾ? ಈ ಟಿವಿ? ಈ ಟಿವಿ. ಓ, ಟಿವಿಯಲ್ಲಿ. ಮಾತಾಡ್ಸೋದ ಬರೇ ಪರಾಕ್ರಮ ಗಂಠಿ ಇರುವಂತ ಸ್ಥಳ ವೈಕುಂಠಕ್ಕೆ ಯಾರು ಅಂತ ಕೇಳಿದ್ದೀರಿ? ಮಹಾವಿಷ್ಣು ಅಂತ ಹೇಳಿದ್ದೀವಿ. ನನಗೆ ಏನು ಅಂತ ಗೊತ್ತಿಲ್ಲ ಅಂತ ಮಾಡಿದ್ದೆ. ಇವ್ರಿಗೆ ಏನೇನು ಗೊತ್ತಿಲ್ಲ. ಅಯ್ಯ, ವಿಷ್ಣು ಅಲ್ಲ, ಆ, ನಾನೇ ವಿಶ್ವಕ್ಷೀಣ. ನೀವು ಕ್ಷೀಣ ವಿಶ್ವಕ್ಷೀಣ ಅಂತ ವಿಶ್ವಕ್ಷೀಣ ವಿಶ್ವಕ್ಷೇನ. ಅಜಯ. ಹ್ಮ್. ಸರಿ ಹೇಳಿ. ಹಾ, ಈಗ ಹಾ. ವೈಕುಂಠಕ್ಕೆ ಜನ ಬರೋದು ಯಾಕೆ? ಯಾಕೆ ಬಂದ? ಆ? ವಿಷ್ಣುವನ್ನು ನೋಡ್ಲಿಕ್ಕಲ್ವ? ಅಯ್ಯೋ. राम जय राम जय राम